ಕಟೀಲು ದೇವಳವನ್ನ ಮುಂದಿನ 10 ವರ್ಷಗಳಲ್ಲಿ ಮಾದರಿ ಕ್ಷೇತ್ರವಾಗಿ ಪರಿವರ್ತಿಸಲಾಗುವುದು ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅವರು ಕಟೀಲು ದೇವಳದ ತುಳು ಲಿಪಿಯ ನಾಮಫಲಕದ ಅನಾವರಣ ಮಾಡಿ ಮಾತನಾಡಿ, ಬ್ರಹ್ಮಕಲಶೋತ್ಸವ ನಿಧಿಯಿಂದ ಜಾಗವನ್ನು ಖರೀದಿಸಿ ದೇವಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು 10 ಹಲವು ಯೋಜನೆಗಳನ್ನು ಕಾರ್ಯರೂಪಗೊಳಿಸಲಾಗುವುದು ಎಂದರು. ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷ ಮುಲ್ಕಿ ಮೂಡಬಿದರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಸುಮಾರು 92 ಲಕ್ಷ ವೆಚ್ಚದ ಪಾರ್ಕಿಂಗ್ ಸ್ಥಳ ಹಾಗೂ ಕಟೀಲಿನ ಲಕ್ಷ್ಮೀನಾರಾಯಣ ಮಂದಿರದಿಂದ ಕಟೀಲಿನವರೆಗೆ ಸುಮಾರು 37 ಲಕ್ಷ ರೂಪಾಯಿಗಳಲ್ಲಿ ಮಳೆ ನೀರು ಹೋಗುವ ಚರಂಡಿ ಕಾಮಗಾರಿ, ಫುಟ್ಪಾತ್ ಹಾಗೂ ನೂತನ ಬಸ್ ತಂಗುದಾಣದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿ, ದೇವಳಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡ್ತಾ ಇದ್ದು ಇದಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಮಾಡಲಾಗಿದೆ. ದೇವಳಕ್ಕೆ ಬರುವ ಎಲ್ಲಾ ರಸ್ತೆಗಳನ್ನು ಅಗಲೀಕರಣಗೊಳಿಸಲಾಗಿದ್ದು ಇನ್ನು ಅನೇಕ ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ ಎಂದರು. ಈ ಸಂದರ್ಭ ಕಟೀಲು ದೇವಳ ಮುಕ್ತೇಸರರಾದ ವಾಸುದೇವ ಅಸ್ರಣ್ಣ, ಆಡಳಿತ ಸಮಿತಿ ಅಧ್ಯಕ್ಷ ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಅರ್ಚಕರಾದ ಅನಂತ ಪದ್ಮನಾಭ ಅಸ್ರಣ್ಣ, ಹರಿನಾರಾಯಣ ದಾಸ ಅಸ್ರಣ್ಣ, ಕೊಡೆತ್ತೂರು ಗುತ್ತು, ಬಿಪಿನ್ ಪ್ರಸಾದ್ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಒಂದು ಕೋಟಿ 28 ಲಕ್ಷ ರೂಪಾಯಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪೂರ್ತಿ ಡಾಮರೀಕರಣ ಮಾಡುವ ಮುಖಾಂತರ ಕಟೀಲಿನಲ್ಲಿ ಬಹುದೊಡ್ಡ ಸಮಸ್ಯೆ ಇದ್ದದ್ದು ಪಾರ್ಕಿಂಗ್. ಇವತ್ತು ಆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಕೆಲಸ ಕಾರ್ಯಗಳಾಗಿದೆ. ವಿಶೇಷವಾಗಿ ಇವತ್ತು ಶಾಸಕರು ಪ್ರಯತ್ನಗಳನ್ನು ಪಡ್ತಾರೆ. ಇಲ್ಲಿರ್ತಕ್ಕಂಥ ನಂದಿನಿ ನದಿಗೆ ತಡೆಗೋಡೆ, ನಮ್ಮ ಪಾರ್ಕಿಂಗಿನ ಹಿಂದೆ ಇರತಕ್ಕಂಥದ್ದನ್ನು ತಡೆಗೋಡೆ ನಿರ್ಮಾಣಕ್ಕೆ ಅನುದಾನಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಅದು ಟೆಂಡರ್ ಹಂತದಲ್ಲಿದೆ. ಹೀಗೆ ನಾವೊಂದು ಏನು ಬ್ರಹ್ಮಕಲಶ ಸಂದರ್ಭದಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ಅದು 1 ವರ್ಷದ ಪ್ಲ್ಯಾನ್ ಅಲ್ಲ, ಸುಮಾರು 10 ವರ್ಷಗಳನ್ನು ಟಾರ್ಗೆಟ್ ಇಟ್ಟು ಮಾಡಿದ್ವಿ. ಕಟೀಲನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು, ಆ ಮಾಸ್ಟರ್ ಪ್ಲ್ಯಾನಿಗೆ ಪೂರಕವಾಗಿ ವರ್ಷ ಒಂದೊಂದೇ ಕಾಮಗಾರಿಗಳನ್ನು ತಗೊಂಡು 10 ವರ್ಷದ ನಂತರ ಕಟೀಲು ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರವಾಗಿ ಪರಿವರ್ತನೆ ಮಾಡುವಲ್ಲಿ ಯಶಸ್ವಿಯಾಗೋದಕ್ಕೆ ಇವತ್ತು ಆಡಳಿತ ಮಂಡಳಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ.